ಅದು ಸೆಪ್ಟೆಂಬರ್ 26, 2013. ಅಂದು ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ನರ್ತಕಿ ಮಂಗಳೂರಿನ ರೂಪವಾಣಿ ಸೇರಿದಂತೆ ರಾಜ್ಯದ 199 ಪರದೆಗಳಲ್ಲಿ ಬೃಂದಾವನ ಅಬ್ಬರಿಸಿತ್ತು. ವಿಶೇಷ ಅಂದ್ರೆ ಈ ಸಿನಿಮಾ ತೆರೆ ಕಂಡಾಗ ಡಿ ಬಾಸ್ನ 12 ಚಿತ್ರಗಳು ಅಬ್ಬರಿಸುತ್ತಿದ್ದವು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ದಾಖಲೆಯ ಪ್ರದರ್ಶನ ಕಂಡು ಮುನ್ನುಗ್ಗುತ್ತಿದ್ದವು. ಈ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಮ ಮುಂದೆ. ಎಸ್, ಬೃಂದಾವನ ತೆರೆ ಕಂಡಾಗ ಇದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಬುಲ್ಬುಲ್ ಸಿನಿಮಾ ಕೂಡ ಪ್ರದರ್ಶನ ಕಾಣ್ತಿತ್ತು. ಹಾಗೆ ಬೃಂದಾವನ ತೆರೆ ಕಾಣುತ್ತೆ ಎಂದಾಗ ಸುಮಾರು 20 ಚಿತ್ರಗಳು ತನ್ನ ಬಿಡುಗಡೆಯ ದಿನಾಂಕವನ್ನು ಹಿಂದೆ ಮುಂದೆ ಮಾಡಿದವು. ಇದರಲ್ಲಿ ಯಶ್ ಅಭಿನಯದ ರಾಜಹುಲಿ ಕೂಡ ಒಂದು. ಈ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ತಿಳಿಸಿದ್ವಿ. ನವೆಂಬರ್ 1, 2012 ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಗಾಂಧಿನಗರದ ನರ್ತಕಿ, ಮಂಗಳೂರಿನ ಸೆಂಟ್ರಲ್, ಪುತ್ತೂರಿನ ಅರುಣ ಸೇರಿದಂತೆ ರಾಜ್ಯಾದ್ಯಂತ ತೆರೆ ಕಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 1 ವರ್ಷ ಪ್ರದರ್ಶನ ಕಂಡ ಸಿನಿಮಾ. ಬೃಂದಾವನ ತೆರೆ ಕಂಡಾಗ ಗಾಂಧಿನಗರದ ಕೈಲಾಶ್ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯದ 5 ಚಿತ್ರಮಂದಿರಗಳಲ್ಲಿ ರಾಯಣ್ಣ ಅಬ್ಬರಿಸಿದ್ದ. ಇನ್ನು ಮೇ 10, 2013 ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ನರ್ತಕಿ ಮಂಗಳೂರಿನ ರೂಪವಾಣಿ ಸೇರಿದಂತೆ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದ ಬುಲ್ಬುಲ್ ಕೂಡ ಬೃಂದಾವನ ತೆರೆ ಕಂಡಾಗ ತನ್ನ ಆಟವನ್ನು ನಿಲ್ಲಿಸಿರಲಿಲ್ಲ. ಸುಮಾರು 15 ಸೆಂಟರ್ಗಳಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿದ್ದ ಬುಲ್ಬುಲ್ ಮಧ್ಯೆ ಬೃಂದಾವನ ಎಂಟ್ರಿ ಕೊಡ್ತು. ವಿಶೇಷ ಅಂದ್ರೆ ಈ 3 ಸಿನಿಮಾಗಳು ತೆರೆ ಕಂಡಿದ್ದು ಒಂದೇ ಮುಖ್ಯ ಚಿತ್ರಮಂದಿರದಲ್ಲಿ. ಗಾಂಧಿನಗರದ ನರ್ತಕಿಯಲ್ಲಿ ಒಂದರ ಹಿಂದೊಂದರಂತೆ ತೆರೆ ಕಂಡು ಶತದಿನೋತ್ಸವ ಪೂರೈಸಿತು. ಈ ಪೈಕಿ ಸಂಗೊಳ್ಳಿ ರಾಯಣ್ಣ ಗಾಂಧಿನಗರದ ತ್ರಿಭುವನ್ ಕೈಲಾಶ್ಗೆ ಸುತ್ತಾಡಿ 1 ವರ್ಷ ಪೂರೈಸಿತು. ಈ ರೀತಿ ಒಂದು ನಟನ 3 ಚಿತ್ರಗಳು ಏಕಕಾಲದಲ್ಲಿ ಅಬ್ಬರಿಸೋದು ಈ ಕಾಲಕ್ಕೆ ಹೊಸದು. ಅಣ್ಣವರು, ವಿಷ್ಣುವರ್ಧನ್ ಅವರ ಕಾಲದಲ್ಲಿ ಈ ರೀತಿಯಾಗಿ ನಡೀತಾ ಇತ್ತು. ಆದರೆ ಪ್ರಸ್ತುತ ಈ ರೀತಿ ಯಾವ ನಟರ ಚಿತ್ರಗಳು ಪ್ರದರ್ಶನ ಕಂಡಿಲ್ಲ. ಈ ಮಧ್ಯೆ ಇದೊಂದು ಅಪರೂಪದ ಸಂದರ್ಭ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.